ರಾಜ್ಯದಲ್ಲಿ ಬಿಜೆಪಿ ಪಕ್ಷಕ್ಕೆ 50 ಸ್ಥಾನವೂ ಸಿಗುವುದಿಲ್ಲ ಎಂಬ ಸತ್ಯ ವಿಚಾರ ಆರ್ಎಸ್ಎಸ್ ಸಹಿತ ಮೋದಿ ಅಮಿತ್ ಶಾಗೂ ತಿಳಿದಿದೆ. ಈ ಕಾರಣಕ್ಕಾಗಿಯೇ ಮೋದಿ ದಿಢೀರನೆ ದೇವೇಗೌಡರನ್ನ ಹೊಗಳುವ ಮೂಲಕ ಅಧಿಕಾರಕ್ಕಾಗಿ ಅಕ್ರಮ ಸಂಬಂಧಕ್ಕೆ ಬಿಜೆಪಿ ಮುಂದಾಗಿದೆ ಎಂಬುದಾಗಿ ಕಾಂಗ್ರೆಸ್ ಮುಖಂಡ ಇವನ್ ಡಿಸೋಜಾ ವ್ಯಂಗ್ಯವಾಡಿದ್ದಾರೆ. ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎರಡೂ ಪಕ್ಷಗಳು ಸೇರಿ ಈ ಸಂಬಂಧ ಕುದುರಿಸುವ ತಂತ್ರ ರೂಪಿಸ್ತಾ ಇದ್ರು ಅದನ್ನ ಧೈರ್ಯವಾಗಿ ಜನರ ಮುಂದೆ ಬಹಿರಂಗಪಡಿಸುವ ಧೈರ್ಯ ಜೆಡಿಎಸ್ ಪಕ್ಷಕ್ಕಿಲ್ಲ. ಕಾರಣ ಅಲ್ಪಸಂಖ್ಯಾತರ ಮತದ ಮೇಲೆ ಕಣ್ಣಿಟ್ಟಿರುವ ಜೆಡಿಎಸ್ಗೆ ಅದು ಕೈ ತಪ್ಪುತ್ತೋ ಎಂಬ ಹೆದರಿಕೆ ಅದರದ್ದಾಗಿದೆ. ಅಧಿಕಾರಕ್ಕಾಗಿ ಏನು ಮಾಡಲು ಸಿದ್ಧ ಎಂಬ ಸ್ಥಿತಿಯಲ್ಲಿರುವ ಈ ಅವಳಿ ಪಕ್ಷಗಳು ಈ ಹಿಂದೆ ಹೇಳಿದ ಮಾತುಗಳನ್ನ ಮರೆತಿದೆ. ದೇವೇಗೌಡರನ್ನ ಆಶ್ರಮಕ್ಕೆ ಸೇರಿಸಿ ಎಂದ ಮೋದಿ ಗೆದ್ದರೆ ನಾನು ನನ್ನ ಲೋಕಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದಿದ್ದ ಗೌಡರು ಈ ಎಲ್ಲಾ ವಿದ್ಯಮಾನಗಳನ್ನ ಮರೆತು ಇದೀಗ ಸೋಲು ಖಚಿತ ಎಂಬ ಸ್ಥಿತಿಯಲ್ಲಿ ಅಪವಿತ್ರ ಮೈತ್ರಿಗೆ ಮುಂದಾಗಿದ್ದಾರೆ ಎಂದರು. ಇವನ ಆರ್ಎಸ್ಎಸ್ ಅವರ ಇಂಟರ್ನಲ್ ಸರ್ವೆ ಪ್ರಕಾರನೇ ಬಿಜೆಪಿ 50ರ ಗಡಿ ದಾಟೋದಿಲ್ಲ ಅಂತ ಹೇಳಿದು ಅದು ಮೋದಿಯವರ ಗಮನಕ್ಕೂ ಇದೆ, ಅಮಿತ್ ಶಾ ಗಮನಕ್ಕೂ ಇದೆ. ಹಾಗಾಗಿ ಅವರು ಏನ್ ಮಾಡಿದ್ದಾರೆ, ಬಿಜೆಪಿ ಅವರಿಗೆ ಅವರ ಸ್ವಂತ ಬಲದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕಾಗುವುದಿಲ್ಲ. ಕಡಿಮೆ ಸೀಟ್ಗಳು ಬಂದಾಗ ಅವರಿಗೆ ಖಂಡಿತವಾಗಿ ಜೆಡಿಎಸ್ ಅವರ ಅವಶ್ಯಕತೆ ಇದೆ ಅಂತ ಹೇಳುವುದನ್ನು ಮನಗಂಡು, ಚುನಾವಣೆಯಲ್ಲಿ ಬಹುಮತ ಗಳಿಸುವುದಿಲ್ಲ ಅಂತ ಹೇಳುವುದನ್ನು ಮನಗಂಡು, ಒಂದು ಅರ್ಥದಲ್ಲಿ ರಾದರ್ ದೇ ಹ್ಯಾವ್ ಅಗ್ರೀಡ್, ದೇ ಹ್ಯಾವ್ ಅಕ್ಸೆಪ್ಟೆಡ್ ದ ಡಿಫೀಟ್ ಅಂಡ್ ಸೋಲನ್ನು ಒಪ್ಪಿಕೊಂಡು ಅವರು ದೇವೇಗೌಡರ ಜೊತೆ ಸದ್ದಾನ ಮಾಡಲಿಕ್ಕೋಸ್ಕರ ದೇವೇಗೌಡರನ್ನ ಅಟ್ಟಕ್ಕೇರಿಸಿ ನಿಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭ ದೇವಪ್ರಸಾದ್ ಶೆಟ್ಟಿ, ಗುಲಾಂ ಮಹಮ್ಮದ್, ನವೀನ್ ಚತುರ ಶೆಟ್ಟಿ, ಪ್ರಶಾಂತ್ ಜತ್ತನ್ನ, ಶಿವಾಜಿ ಸುವರ್ಣ, ನವೀನ್ ಶೆಟ್ಟಿ ಮೊದಲಾದವರು ಹಾಜರಿದ್ದರು.